ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಾದ ಬೆಳಗಾವಿ, ಬೀದರ್, ವಿಜಯಪುರ, ಕಲಬುರಗಿ ಹಾಗೂ ಕೇರಳದ ಗಡಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಇಂದು ರಾತ್ರಿ 9 ಗಂಟೆಯಿಂದಲೇ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಜೊತೆಗೆ ಅನೇಕ ಗೊಂದಲಗಳನ್ನು ಈ ವೀಕೆಂಡ್ ಕರ್ಫ್ಯೂ ಹುಟ್ಟುಹಾಕಿದೆ. ಮಾರ್ಗಸೂಚಿ ಪಾಲಿಸಿ ದೇವಸ್ಥಾನ, ಮಸೀದಿ, ಚರ್ಚ್, ಗುರುದ್ವಾರ ಸೇರಿದಂತೆ ಇತರೆ ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ, ಪ್ರಾರ್ಥನೆಗೆ ಅವಕಾಶ ನೀಡಲಾಗಿದೆ. ಆದರೆ ಜಾತ್ರೆ ಮತ್ತು ಉತ್ಸವಗಳಿಗೆ ಅವಕಾಶ ಇಲ್ಲ ಎಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ತುಷಾರ್ ಗಿರ್ನಾಥ್ ಆದೇಶ ಹೊರಡಿಸಿದ್ದಾರೆ. ಇನ್ನು ವಾರಾಂತ್ಯದ ಕರ್ಫ್ಯೂ ಸಂದರ್ಭದಲ್ಲಿ ಆಹಾರ, ದಿನಸಿ ಸಾಮಗ್ರಿ, ಹಣ್ಣು, ತರಕಾರಿ, ಮೀನು, ಮಾಂಸ, ಡೈರಿ ಉತ್ಪನ್ನಗಳ ಬೂತ್ ಮತ್ತು ಪಶು ಆಹಾರ ಮಾರಾಟ ಮಳಿಗೆಗಳು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅವಕಾಶ ನೀಡಲಾಗಿದೆ. ಬೀದಿ ಬದಿಯ ವ್ಯಾಪಾರಕ್ಕೆ ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಅನುಮತಿ ನೀಡಲಾಗಿದೆ. ಇನ್ನು ಮದ್ಯ ಖರೀದಿಸಿ ಮನೆಗೆ ಕೊಂಡೊಯ್ಯಲು ಹಾಗೂ ಪಡಿತರ ವಿತರಣೆಗೆ ಮಧ್ಯಾಹ್ನ 2 ಗಂಟೆಯವರೆಗೆ ಅವಕಾಶ ನೀಡಲಾಗಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದೆ. ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಕಚೇರಿ ಅಧಿಕಾರಿ ಸಿಬ್ಬಂದಿ ಸಹಿತ ಅಗತ್ಯ ಸೇವೆಗಳ ಕರ್ತವ್ಯಕ್ಕೆ ತೆರಳುವ ಸಿಬ್ಬಂದಿಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ಎಲ್ಲ ಕೈಗಾರಿಕೆ, ಕಂಪನಿ ಸಿಬ್ಬಂದಿ ಮತ್ತು ಕಾರ್ಮಿಕರು ಗುರುತಿನ ಚೀಟಿ ತೋರಿಸಿ ಸಂಚರಿಸಬಹುದಾಗಿದೆ. ವಿಮಾನ ಹಾಗೂ ರೈಲ್ವೆ ನಿಲ್ದಾಣಕ್ಕೆ ರಿಕ್ಷಾ ಮತ್ತು ಟ್ಯಾಕ್ಸಿಗಳಲ್ಲಿ ತೆರಳಬಹುದಾಗಿದೆ. ಆದರೆ ಪ್ರಯಾಣದ ಟಿಕೆಟ್ ತೋರಿಸಬೇಕು. ಇನ್ನು ಸರ್ಕಾರ ಮತ್ತು ಖಾಸಗಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಮದುವೆ ಮತ್ತು ಕುಟುಂಬದ ಸಮಾರಂಭಗಳಲ್ಲಿ 100 ಮಂದಿ ಮಿತಿಯಲ್ಲಿ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ನಡೆಸಲು ಅವಕಾಶ ನೀಡಲಾಗಿದೆ. ಇನ್ನು ತರಾತುರಿಯಲ್ಲಿ ಏಕಾಏಕಿ ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಿ ಸಮರ್ಪಕ ಕೋವಿಡ್ ಗೈಡ್ಲೈನ್ಸ್ಗಳನ್ನು ಹಾಕದೆ ಜನತೆಯಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ ಎಂದು ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಜೊತೆಗೆ ರಾಜ್ಯದ 8 ಗಡಿ ಜಿಲ್ಲೆಗಳಲ್ಲಿ. ಈ ಸಂದರ್ಭ ಜನರಲ್ಲಿ ಏಕಾಏಕಿ ಈ ಒಂದು ವಾರಾಂತ್ಯ ಕರ್ಫ್ಯೂ ಹೇರಿದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಂದಲ, ಜೊತೆಗೆ ಅವರ ಒಂದು ಜೀವನಕ್ಕೆ ಕಷ್ಟ ಆಗುವಂತಹ ರೀತಿಯಲ್ಲಿ ಈ ಬಾರಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಕಾರಣ ಆಗಿದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು AC ವಿನಯರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯರಾಜ್ ಅವರೇ, ಸದ್ಯ ಈ ಒಂದು ಹೊಸ ಗೈಡ್ಲೈನ್ಸ್ ವಾರಾಂತ್ಯ ಕರ್ಫ್ಯೂ ಏನ್ ಹೇಳ್ತೀರಾ? ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಸರ್ಕಾರ ಜನರ ಆರೋಗ್ಯದ ದೃಷ್ಟಿಯಿಂದ, ಅವರ ಆರೋಗ್ಯವನ್ನ ಕಾಪಾಡುವ ದೃಷ್ಟಿಯಿಂದ ಯಾವುದೇ ಒಂದು ಆದೇಶವನ್ನ ಮಾಡಿದ್ರೆ ನಾವು ಪಾಲನೆ ಮಾಡುವಂತದ್ದು ಮಾಡಬೇಕು ನಾವು. ಆದ್ರೆ ಸರ್ಕಾರ ಯಾವತ್ತೂ ಕೂಡ ಚಿಂತನೆ ಮಾಡಬೇಕು. ಈಗಾಗ್ಲೇ 1ನೇ ಅಲೆ ಇರಬಹುದು, 2ನೇ ಅಲೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಲಾಕ್ಡೌನ್ ಇಂದ ತತ್ತರಿಸಿ ಹೋಗಿದ್ದಾರೆ, ಕೆಲಸವನ್ನ ಕಳ್ಕೊಂಡಿದ್ದಾರೆ, ಆದಾಯ ಕಡಿಮೆ ಆಗಿದೆ. ಅದು ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದಿನಸಿ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಅವರ ಆದಾಯ ಇನ್ನೂ ಕೂಡ ಹೆಚ್ಚಾಗಿಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಜನರ ಜೀವನವೇ ಒಂದು ತತ್ತರಿಸಿ ಹೋಗಿರುವಂತ ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಸರ್ಕಾರ ಒಂದು ಆದೇಶನ ಮಾಡುವಂತದ್ದು ಅದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿಯ ಜಿಲ್ಲಾಧಿಕಾರಿಗಳು, ನಾನು ಒಂದು ಅರ್ಧ ಗಂಟೆ ಮುಂಚೆ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾನು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅವರ ಬಿಸಿ ಇತ್ತು. ಹಾಗೆ ನಾನು ಇಲ್ಲಿಯ ವಾರ್ತಾ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡುವಾಗ ಅವರು ಹೇಳಿದ್ರು, ಇನ್ನೂ ಕೂಡ DC ಅವರು ಆದೇಶ ಮಾಡಿಲ್ಲ ಸರ್ ಅಂತ ಹೇಳಿದ್ದಾರೆ. ಆದ್ರೆ ಟಿವಿಗಳ ಮುಖಾಂತರ ಇರ್ಬೋದು ಅಥವಾ ವಾಟ್ಸಪ್ಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಇದೆ ಅಂತ ಹೇಳುವಾಗ ಜನರನ್ನು ಎಲ್ಲೋ ಒಂದ್ ಕಡೆ ಒಂದು ಭಯಭೀತರನ್ನಾಗಿ ಮಾಡಿ ಬೇಗ ಬೇಗ ಮನೆ ಸೇರುವಂತೆ ಮಾಡುವಂತದ್ದಿರ್ಬೋದು, ಅಥವಾ ನಾಳಿನ ಕೆಲಸ ಕಾರ್ಯಗಳು ಅದರ ಬಗ್ಗೆ ಇರಬಹುದು. ಎಲ್ಲರನ್ನೂ ಕೂಡ, ಎಲ್ಲ ಕೂಲಿ ಕಾರ್ಮಿಕನಿಂದ ಹಿಡಿದು ಇವತ್ತು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಮಾಡಿರುವವರು ಇರ್ಬೋದು ಅಥವಾ ಯಾರೇ ಇರಬಹುದು. ಈಗ ನಾಳಿನ ಒಂದು ಇದು ಏನು ಬಿಸ್ನೆಸ್ಸಿನ ವಿಚಾರದಲ್ಲಿ ಇವತ್ತು ಎಷ್ಟೋ ಮಂದಿ ಸ್ಟಾಕ್ ತಂದಿಡ್ಲಿಕ್ಕೆ ಚಾನ್ಸಸ್ ಇದೆ. ವೀಕೆಂಡ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ವ್ಯಾಪಾರ ವಹಿವಾಟುಗಳಿಗೆ ಬರ್ತಾರೆ ಅಂತ ಹೇಳಿ ಅವರು ಆ ಸ್ಟಾಕ್ ಅನ್ನ ಅವ್ರು ಏನ್ ಮಾಡ್ಬೇಕು, ಮುಂದಿನ ವಾರಗಳಲ್ಲಿ ಜನ ಖರೀದಿ ಮಾಡ್ಲಿಕ್ಕೆ ಬರದಿದ್ರೆ ಆವಾಗ ಅದು ಹಾಳಾದ್ರೆ ಅದರ ನಷ್ಟ ಯಾರು ತುಂಬ್ತಾರೆ? ಇಂತ ಅನೇಕ ವಿಚಾರಗಳನ್ನ ಚಿಂತನೆ ಮಾಡಿಕೊಂಡು ಒಂದು ಸರ್ಕಾರ ಒಂದು ಆದೇಶವನ್ನ ಸುಮಾರು ಒಂದು 24 ಗಂಟೆ ನೋಟಿಸ್ ಆದ್ರೂ ಅವರು ಕೊಡ್ಬೇಕು.
ಇದು ಏಕಾಏಕಿ ಹೀಗೆ ಮಾಡುವಂತದ್ದು ಖಂಡಿತವಾಗಿ ಕೂಡ ಇದು ಶುದ್ಧ ತಪ್ಪು, ಮತ್ತೊಂದು ಅವೈಜ್ಞಾನಿಕ ರೀತಿಯ ಒಂದು ಅಪ್ರೋಚ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ ಸರ್, ಇಲ್ಲಿ ಗುರುವಾರ ಎಲ್ಲೋ ಒಂದ್ ಕಡೆ ಈ ರೀತಿಯ ಮಾಹಿತಿಯನ್ನ ಲಭಿಸಿದ್ರೆ ಅಥವಾ ಈ ರೀತಿ ಮುನ್ನೆಚ್ಚರಿಕೆ ಅಥವಾ ಈ ರೀತಿ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಈ ರೀತಿ ಆಗ್ತಾ ಇದೆ ಅಂತ ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ಜನರು ಏನಾದ್ರೂ ಒಂದು ರೆಡಿ ಆಗ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಈಗ ಏಕಾಏಕಿ ರಾತ್ರಿಯೇ ಬಂದಂತಹ ಒಂದು ಆದೇಶ, ರಾತ್ರಿಯಿಂದಲೇ ಕರ್ಫ್ಯೂ ಜಾರಿ ಅಂತ ಬಂದಾಗ ಇದು ಪ್ರಮುಖವಾಗಿ ಈ ಗಡಿ ಜಿಲ್ಲೆಗಳು, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಇತರ ಗಡಿ ಜಿಲ್ಲೆಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಆ ಭಾಗದ ಜನರಿಗೆ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು ತಾವು ಗಮನಿಸಿದ್ದೀರಾ? ಈ ಒಂದು ವಾರಾಂತ್ಯ ಕರ್ಫ್ಯೂ ಗೈಡ್ಲೈನ್ಸ್ ಬಗ್ಗೆ ಸರಿಯಾಗಿ ವಾರಾಂತ್ಯ ಗೈಡ್ಲೈನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ, ಆದೇಶ ಇಲ್ಲಿಯ ನೋಡಿ. ಗೈಡ್ಲೈನ್ ಯಾರು ಆದೇಶವನ್ನ ಮಾಡಬೇಕು ಇಂತ ಇದರಲ್ಲಿ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಬೇಕು. ಸರಿ, ಆದ್ರೆ ಆ ಆದೇಶವನ್ನು ಇವತ್ತು ಇನ್ನೂ ಕೂಡ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಆದ್ರೆ ಜನ ಇವತ್ತು ಭಯಭೀತರಾಗಿ ಇವತ್ತು ಮನೆಯಲ್ಲಿದ್ದಾರೆ. ಓಕೆ 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 ಈಗ ಸದ್ಯ ನಾಳೆ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಅವಕಾಶ ಇದೆ. ಆಹಾರ, ದಿನಸಿ ಸಾಮಗ್ರಿ, ಹಣ್ಣು, ತರಕಾರಿ, ಮೀನು, ಮಾಂಸ, ಡೈರಿ ಉತ್ಪನ್ನಗಳು ಜೊತೆಗೆ ಪ್ರಾರ್ಥನಾ ಮಂದಿರಗಳಿಗೂ ಅಂದ್ರೆ ದೇವಸ್ಥಾನ, ಮಸೀದಿ, ಚರ್ಚ್, ಗುರುದ್ವಾರ ಸೇರಿದಂತೆ ಇತರ ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ ಪ್ರಾರ್ಥನೆಗೆ ಅವಕಾಶ ಇದೆ. ಎಲ್ಲವೂ ಬಂದಾಗ ಜೊತೆಗೆ ಇನ್ನೊಂದ್ ಕಡೆ ಸರ್ಕಾರಿ ಖಾಸಗಿ ಬಸ್ಗಳಿಗೆ ಕೂಡ ಅವಕಾಶವನ್ನು ನೀಡಲಾಗಿದೆ. ಎಲ್ಲಾ ವಿಚಾರದ ಬಗ್ಗೆ ಒಂದ್ ಕಡೆ ಗೊಂದಲ ಇದೆ. ವೀಕೆಂಡ್ ಕರ್ಫ್ಯೂ ಅಂತ ಬಂದಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಎಲ್ಲವೂ ಕೂಡ ಬಂದಿದೆ, ಎಲ್ಲವೂ ಕೂಡ ಓಪನ್ ಇದೆ. ಏನು ಕತೆ ನೋಡಿ, ಇಂಥ ಒಂದು ವಿಚಾರದಲ್ಲಿ ಸರ್ಕಾರ ಜನರನ್ನು ಒಂದು ಪರೋಕ್ಷವಾಗಿ ಒಂದು ಏಮಾರಿಸ್ತಾ ಇದೆಯಾ ಎನ್ನುವಂಥದ್ದು ಕೂಡ ನಮ್ಗೆ ಚಿಂತನೆ ಮಾಡಬೇಕಾಗಿದೆ. ಹೇಗೆ ಅಂತ ಹೇಳಿದ್ರೆ, ಬೆಳಿಗಿಂದ ಸಾಯಂಕಾಲ ತನಕ ವ್ಯಾಪಾರ ವಹಿವಾಟುಗಳನ್ನ ಮಾಡಬಹುದು. ಇದು ದೇವಸ್ಥಾನ, ಇದು ಪೂಜಾ ಮಂದಿರಗಳಿರ್ಬಹುದು, ಚರ್ಚ್, ಮಸೀದಿಗಳಿಗೆ ಜನ ಹೋಗ್ಬೋದು ಅಂತ ಹೇಳಿದ್ರೆ ಜನ ಅಲ್ಲಿ ಸೇರ್ತಾರೆ. ಇವರು ಜನ ಹೋಗ್ಲಿಕ್ಕೆ, ಹೋದವರು ವಾಪಸ್ ಬರ್ಲಿಕ್ಕೆ ಇಂಥದಕ್ಕೆಲ್ಲ ವಾಹನ ಸೌಕರ್ಯಗಳಿರ್ಬೇಕು, ಬಸ್ಸುಗಳಿರ್ಬೇಕು, ಆಟೋ ರಿಕ್ಷಾಗಳಿರ್ಬೇಕು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ಬೇಕು. ಆದ್ರೆ ಜನರನ್ನು ಒಂದು ಕಡೆಯಿಂದ ಹೋಗಿ ಅಂತ ಹೇಳಿ ಅಂದ್ರೆ ಜನರ ಭಾವನೆ ಹೇಗಿದೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಬಟ್ ಸ್ಟ್ರಿಕ್ಟ್ ಇದೆ. ವಾಹನಗಳ ಸೌಕರ್ಯ ಎಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಈ ದೇವಸ್ಥಾನ ಮಂದಿರಗಳಲ್ಲಿ ಕಾರು ಇರುವವರು, ಸ್ವಂತ ವೆಹಿಕಲ್ ಇರುವವರು ಮಾತ್ರ ಹೋಗ್ತಾರೆ. ಜನಸಾಮಾನ್ಯನ ಪರಿಸ್ಥಿತಿ ಏನಾಗಾದ್ರೆ ಅವನಿಗೆ ದೇವಸ್ಥಾನ ಹೋಗುದು ಬೇಡವಾ, ಅವನಿಗೆ ಚರ್ಚಿಗೆ ಹೋಗುದು ಬೇಡವಾ, ಅಥವಾ ಮಸೀದಿಗೆ ಹೋಗುದು ಬೇಡವಾ? ಸರ್ಕಾರ ಯಾವ ರೀತಿಯ ಒಂದು ಚಿಂತನೆಯನ್ನ ಇಟ್ಟುಕೊಂಡು ಈ ರೀತಿ ಮಾಡ್ತಾ ಇದೆ? ಎಲ್ಲ ಒಂದ್ ಕಡೆ ಟೋಟಲಿ ಅವೈಜ್ಞಾನಿಕವಾದ ಒಂದು ಅಪ್ರೋಚ್ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಅವರಿಗೆ ಏನು ಸಲಹೆ ಕೊಡುವಂತ ಏನು ಇದು ಜನ ಏನಿದ್ದಾರೆ, ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಅವರು ಸರಿಯಾಗಿ ಇದರ ಬಗ್ಗೆ, ಜನರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಅವರಿಗೆ ಆಗುವಂತ ತೊಂದರೆಗಳ ಬಗ್ಗೆ ಯಾವುದನ್ನು ಕೂಡ ಒಂದು ಮುಂದಾಲೋಚನೆ ಇಲ್ಲದೆ ಮಾಡ್ತಾ ಇದ್ದಾರಾ ಎನ್ನುವಂತ ಒಂದು ಸಂಶಯ ಇವತ್ತು ನಮ್ಗೆ ಮೂಡಿ ಬರ್ತಾ ಇದೆ. ನಿಜ. ಎಸ್ ಸರ್, ಥ್ಯಾಂಕ್ ಯು ವಿನಯರಾಜ್ ಅವರೇ, ತಮ್ಮೆಲ್ಲ ವಿಚಾರಗಳಿಗಾಗಿ ತಮ್ಮ ಒಂದು ವಿಚಾರವನ್ನ ತಾವು ಇಲ್ಲಿ ತಿಳಿಸಿದ್ದೀರಾ. ಎಸ್, ತಮ್ಮ ವಿಚಾರ ಮಾತ್ರ ಅಲ್ಲ, ಇದು ಜಿಲ್ಲೆಯ ಜನತೆಯ ವಿಚಾರ, ರಾಜ್ಯದ ಜನತೆಯ ವಿಚಾರ. ಏಕಾಏಕಿ ಇವತ್ತು ಸಂಜೆ ಮೀಟಿಂಗ್ ಆಗುತ್ತೆ, ರಾತ್ರಿ ಹೊತ್ತಲ್ಲಿ ವಾರಾಂತ್ಯ ಕರ್ಫ್ಯೂ ಇದೆ ಅಂತ ಬಂದಾಗ ಏನ್ ಮಾಡಬೇಕು ಜನರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್, ಅನೇಕ ವ್ಯಾಪಾರ ವಹಿವಾಟುಗಳು ಮಾಡುವವರು, ವಿನಯರಾಜ್ ಅವರು ಹೇಳಿದಾಗೇನೆ ಸ್ಟಾಕ್ಗಳಲ್ಲಿ, ಅಂಗಡಿಗಳಲ್ಲಿ ತಂದಿಡುವವರವರ ಕತೆ ಏನು ಅನ್ನುವಂಥದ್ದು, 2 ದಿನ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಜಿಲ್ಲೆಯ ಜನತೆಯ ಪ್ರಶ್ನೆ. ಈಗಾಗಲೇ ಕೊರೋನಾ 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಇನ್ನಾದರೂ ಜೀವನ ಪ್ರಾರಂಭ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಪುನಶ್ಚೇತನ ಆಗುತ್ತೆ ಅನ್ನುವಂಥ ಆಸೆ, ಕನಸು. ಈ ಕನಸುಗಳಿಗೆ ಭಗ್ನ ಕೊಡುವಂತಹ 3ನೇ ಅಲೆಯ ಒಂದು ಭಯದ ನಡುವೆ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಎಸ್, ವೈರಸ್ಗಳು, ಕಣ್ಣಿಗೆ ಕಾಣದಂತಹ ಒಂದು ಶತ್ರುಗಳು, ಯಾರಿಗೂ ಕೂಡ ಏನು ಮಾಡಲಿಕ್ಕಾಗಲ್ಲ, ಗೊತ್ತಾಗಲ್ಲ ಏನಾಗ್ತಾ ಇದೆ ಅನ್ನುವಂಥದ್ದು. ಆದರೆ ಸರ್ಕಾರ ಇಂತಹ ಒಂದು ದಿಢೀರ್, ಬೇಜವಾಬ್ದಾರಿ, ಅವೈಜ್ಞಾನಿಕವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ನೋಡಿ. ಇದು ಜನರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸಗಳನ್ನು ಮಾಡೋದು. ಸ್ವಲ್ಪ 1 ದಿನ ಮುಂಚೆ, ಅಟ್ಲೀಸ್ಟ್ 1 ದಿನ ಮುಂಚೆ ಇಂತಹ ಒಂದು ನಿರ್ಧಾರಗಳನ್ನು ನಾವುಗಳು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಜನರು ನಿರಳರಾಗ್ತಾ ಇದ್ರು, ಏನಾದರೂ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮುನೀರ್ ಕಾಟಿಪಳ್ಳ ಅವರಿದ್ದಾರೆ, DYFI ರಾಜ್ಯಾಧ್ಯಕ್ಷರು. ಸರ್ ನಮಸ್ತೆ. ನಮಸ್ಕಾರ. ಎಸ್, ಮುನೀರ್ ಕಾಟಿಪಳ್ಳ ಅವರೇ, ಇವತ್ತು ರಾತ್ರಿಯಿಂದ ವಾರಾಂತ್ಯ ಕರ್ಫ್ಯೂ, ಸೋಮವಾರ ಬೆಳಿಗ್ಗೆ ತನಕ ಏಕಾಏಕಿ ಸಡನ್ ಆಗಿ, ಇದು ಸಡನ್ ಆಕ್ಸಿಡೆಂಟ್ ಅನ್ನುವಂಥದ್ದು ಹೇಳ್ತಾರೆ ನೋಡಿ, ಆ ರೀತಿ ಸಡನ್ ಆಕ್ಸಿಡೆಂಟ್ ಆಗಿರುವಂತಹ ಒಂದು ಸರ್ಕಾರ, ಸಡನ್ ಆಕ್ಸಿಡೆಂಟ್ ಆಗಿರುವಂತಹ ಒಂದು ನಿರ್ಧಾರ, ಸಡನ್ ಆಕ್ಸಿಡೆಂಟ್ ಆಗಿ ಜನರು ಈಗ ಮನೇಲಿ ಇರಬೇಕಾಗಿರುವಂತಹ ಪರಿಸ್ಥಿತಿ, ಏನ್ ಹೇಳ್ತೀರಾ?
ಖಂಡಿತವಾಗಿ ಇದು ಆಕ್ಸಿಡೆಂಟ್ ಅಂತ ಹೇಳಕ್ ಆಗಲ್ಲ. ಆಗಲ್ಲ. ಆಕ್ಸಿಡೆಂಟ್ ಅನ್ನುವಂಥದ್ದು ಆಕಸ್ಮಿಕವಾಗಿ ಆಗ್ತದೆ. ಓಕೆ. ಆದ್ರೆ ಇದು ಉದ್ದೇಶಪೂರ್ವಕವಾಗಿ ಈ ರೀತಿ ಒಂದು ತೀರ್ಮಾನ ಮಾಡಿದ್ದಾರೆ. ಹ್ಮ್. ಕನಿಷ್ಠ ಒಂದು ಪ್ರಜ್ಞೆ ಇದ್ರೆ ಈ ರೀತಿಯ ತೀರ್ಮಾನ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಕೊರೋನಾದಲ್ಲಿ ಕೇಸ್ಗಳು ಅಲ್ಪ ಪ್ರಮಾಣದ ಏರಿಕೆ ಕಳೆದ ಒಂದು ವಾರದಿಂದ ಇದೆ. ಆಗಿರುತ್ತಾ ವೀಕೆಂಡ್ ಕರ್ಫ್ಯೂ ಅಂತ ಇವತ್ತು ರಾತ್ರಿ 9 ಗಂಟೆಯಿಂದ ಕರ್ಫ್ಯೂ ಜಾರಿ ಅಂತ ಮಧ್ಯಾಹ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ತುರ್ತು ಪರಿಸ್ಥಿತಿ ಏನಿತ್ತು, ಆ ಮಟ್ಟಿನ ಗಂಭೀರವಾದಂತಹ ಪರಿಸ್ಥಿತಿಯನ್ನು ದಿಢೀರೇನಾಗಿ ಉದ್ಭವ ಆಗಿರ್ಲಿಲ್ಲ. ಇದರಿಂದ ಬಹಳ ಸ್ಪಷ್ಟವಾಗಿ ಹೇಳೋದಂದ್ರೆ ಆಡಳಿತದ ಮೇಲೆ ಯಾವುದೇ ರೀತಿಯ ಹಿಡಿತ, ದೂರದೃಷ್ಟಿನೂ ಇಲ್ಲ ಮತ್ತು ಜನರ ಬಗ್ಗೆ ಯಾವ ಕಾಳಜಿ ಕೂಡ ಇಲ್ಲ. ಒಟ್ಟು ಸರ್ಕಾರ ಅನ್ನುವಂತಹದ್ದೇ ಕರ್ನಾಟಕದಲ್ಲಿ ಕಳೆದ 1-2 ವರ್ಷಗಳಿಂದ ತೀರಾ ನಿಷ್ಕ್ರಿಯ ಆಗಿದೆ. ಅವರಿಗೆ ಯಾವ ರೀತಿ ಸರ್ಕಾರ ನಡೆಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಆಡಳಿತ ನಡೆಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಜನರ ಪರವಾಗಿ ಯಾವ ರೀತಿ ನಿಲ್ಬೇಕು ಇಂತ ದುರಂತ ಸಂದರ್ಭದಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಈ ರೀತಿಯಲ್ಲಿ ತಮಗೆ ತೋಚಿದ ರೀತಿಯಲ್ಲಿ ಹಗಲಲ್ಲಿ ಒಂದು, ಸಂಜೆ ಒಂದು, ರಾತ್ರಿ ಒಂದು ಈ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಜನ ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇದ್ದಾರೆ. ನೋಡಿ, ಈಗ ಮಧ್ಯಾಹ್ನ ಲಾಕ್ಡೌನ್ ಹಾಕಿದ್ದಾರೆ, ಕರ್ಫ್ಯೂ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲೋ ಅರ್ಧ ದಾರಿಯಲ್ಲಿ ಇರ್ತಾರೆ, ಯಾವ್ದೋ ಊರಿಗೆ ಹೋಗ್ತಾರೆ, ಉದ್ಯೋಗನ, ಕೆಲಸನೋ, ಇನ್ನೊಂದು ವ್ಯಾಪಾರ ಹೋಗಿರ್ತಾರೆ. ಅವ್ರು ಹೆಂಗೆ ಮನೆ ತಲುಪಬೇಕು? ಅರ್ಧದಲ್ಲಿ ಇರುವವರು ನಾಳೆ, ಇವತ್ತು ರಾತ್ರಿ, ನಾಡಿದ್ದು ಮದುವೆ, ಗೃಹ ಪ್ರವೇಶ, ಮತ್ತೊಂದು ಸಣ್ಣ ಪುಟ್ಟ ತಮ್ಮದೇ ಆದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅವರ ಪರಿಸ್ಥಿತಿ ಏನು? ಅದೇ ರೀತಿಯಲ್ಲಿ ಈಗಾಗ್ಲೇ ವ್ಯಾಪಾರದಿಂದ ಸಂಪೂರ್ಣ ನಷ್ಟ ಹೊಂದಿದವರು ಏನೋ ಕಷ್ಟಪಟ್ಟು ಮತ್ತೆ ಒಂದಿಷ್ಟು ಸಾಲ ಮಾಡಿ ಬಡ್ಡಿಗೆ ದುಡ್ಡು ತಂದು ಯಾರಾದ್ರೂ ಕೈಕಾಲು ಹಿಡ್ಕೊಂಡು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತಮ್ಮ ಬದುಕು ಕಟ್ಕೊಳ್ಳುವ ಅಥವಾ ಜೊತೆಯಲ್ಲಿ ತಮ್ಮಲ್ಲಿ ಉದ್ಯೋಗ ಮಾಡ್ತಾ ಇರುವವರಿಗೆ ಒಂದು ಬದುಕು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿಢೀರಾಗಿ ಈಗ ಅವ್ರ ಮೇಲೆ ಈ ರೀತಿ ವೀಕೆಂಡ್ ಕರ್ಫ್ಯೂ ಅಂತ ಹಾಕಿದ್ರೆ ಅವ್ರು ಹೆಂಗೆ ತಮ್ಮ ದುಡಿಮೆಯನ್ನ ಮತ್ತೆ ಸೆಟ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಕೇರಳದಿಂದ ಬರೋರಿಂದ ಇದು ಗಡಿ ಜಿಲ್ಲೆ ಆಗಿರೋ ಕಾರಣಕ್ಕೆ ಈಗ ಈ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಅಂತ ಹೇಳ್ತಾ ಇದ್ದಾರೆ. ಗಡಿ ಜಿಲ್ಲೆ ಅಂತ ಅಂದ್ಮೇಲೆ ಈಗ ಈ ರೀತಿ ತೀರ್ಮಾನ ತಗೊಂಡ್ರೆ ಕೊರೋನಾ ಹೆಂಗ್ ಕಂಟ್ರೋಲ್ ಬರ್ತದೆ? ಹೌದು, ಈಗ ಗಡಿಗಳನ್ನ ಬಂದ್ ಮಾಡಿದ್ದಾರೆ. ಅದು ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಅಂದ್ರೆ ಅದೇನೋ ರಾಜ್ಯದ ಒಳಗಡೆ ದೇಶದ ರಾಜ್ಯಗಳ ಗಡಿಗಳ ರೀತಿಯಲ್ಲಿಲ್ಲ, ಅಂತಾರಾಷ್ಟ್ರೀಯ ಗಡಿಗಳ ರೀತಿಯಲ್ಲಿ ಇವತ್ತು ಬಂದೋಬಸ್ತ್ ಮಾಡಿದ್ದಾರೆ. ಆಗಿರ್ತಾ ಮತ್ತೆ ವೀಕೆಂಡ್ ಕರ್ಫ್ಯೂ ಹಾಕಿ ಕೇರಳದವರು ಬರುವಂಗಿಲ್ಲ, ಕರ್ನಾಟಕದವ್ರಿಗೆ ಕೇರಳದಕ್ಕೆ ಹೋಗಿದ್ರೆ ಅವರು ವಾಪಸ್ ಬರುವಾಗ ನೆಗೆಟಿವ್ ವರದಿ ಕಡ್ಡಾಯ. ರೈಲ್ನಲ್ಲಿ ಬರುವವರನ್ನ ನೀವು ಇಟ್ಕೊಂಡು ಹೋಗಿ ಟೌನ್ ಹಾಲ್ ನಲ್ಲಿ ಕೂಡು ಹಾಕಿ ಅವರನ್ನ ಪರೀಕ್ಷೆ ಮಾಡ್ತಾ ಇದ್ರಿ, ಕ್ವಾರಂಟೈನ್ ಕಲಿಸ್ತಾ ಇದ್ರಿ. ಇಷ್ಟೆಲ್ಲ ಇರುವಾಗ ಜನ ಈ ನಮ್ಮ ಜಿಲ್ಲೆಯೊಳಗೆ ನುಸುಳ್ಲಿಕ್ಕೆ ಅಸಾಧ್ಯ ಅಂತ ಇರುವಾಗ ಈ ರೀತಿಯ ಲಾಕ್ಡೌನ್ ಅಥವಾ ವೀಕೆಂಡ್ ಕರ್ಫ್ಯೂ ಹಾಕುವಂತ ಅವಶ್ಯಕತೆ ಏನಿತ್ತು? ಇದರಿಂದ ಏನ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಇವತ್ತಿನ ಪಾಸಿಟಿವಿಟಿ ರೇಟ್ ನಾನು ನೋಡಿದೆ 4.12 ಇದೆ. ನಿನ್ನೆ 3.75 ಏನೋ ಇತ್ತು, ಮೊನ್ನೆ 5 ಇತ್ತು, 5ರ ಮೇಲೆ ಇತ್ತು. ಈ ರೀತಿಯಲ್ಲಿ 5ರ ಕೆಳಗಡೆ ಎವರೇಜ್ ನೋಡಿದ್ರೆ ಈ ವಾರದಲ್ಲಿಯೂ ಕೂಡ 5% ಕೆಳಗಡೆ ಇದೆ ಪಾಸಿಟಿವಿಟಿ ರೇಟ್. ಹಾಗಿರ್ತ ಇಂಥ ನಿರ್ಧಾರ ಯಾಕೆ? ಒಂದು ವೇಳೆ ಇಂಥ ನಿರ್ಧಾರ ತಗೊಳ್ಳೋದಾದ್ರೆ ಈ ವಾರದ ಮಿಡ್ಲ್ ಅಲ್ಲಿ ತಗೊಳ್ಬಹುದಿತ್ತಲ್ಲ, ನಾವ್ ಈ ರೀತಿ ಮಾಡ್ತೀವಿ ಅಂತ ಜನರಿಗೆ ಕನಿಷ್ಠ ಮುನ್ನೆಚ್ಚರಿಕೆ ಕೊಡ್ಬೋದಿತ್ತಲ್ಲ. ಈಗ ಮುನೀರ್ ಅವರೇ, ಈಗ ಇಲ್ಲಿ ಒಂದು ಗಮನಿಸಬೇಕಾದಂತ ವಿಚಾರ, ಪಕ್ಕದ ಉಡುಪಿ ಜಿಲ್ಲೆಯಲ್ಲೂ ಕೂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗಮನಿಸಿದಾಗ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆಯ ದಿನನೇ ಗೊತ್ತಾಗಿತ್ತು ಏನೋ ಪರಿಸ್ಥಿತಿ ಹದಗೆಡ್ತಾ ಇದೆ, ನೈಟ್ ಕರ್ಫ್ಯೂಗಳನ್ನು ನಾವು ಹಾಕ್ತಾ ಇದ್ದೀವಿ ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಮುನ್ಸೂಚನೆಯನ್ನ ಕೊಟ್ಟಿದ್ರು ಏನೋ ಆ ಭಾಗದಲ್ಲಿರುವಂತ ಜನತೆಗೆ. ಸೊ ಗೊತ್ತಿತ್ತು, ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೊತ್ತೇ ಇರಲಿಲ್ಲ ವಿ ಆರ್ ಸೇಫ್ ಅನ್ನುವಂತ ವಿಚಾರಗಳಲ್ಲಿ ಜನರು ಇದ್ರು. ಯಾಕಂದ್ರೆ ವಿ ಆರ್ ನಾಟ್ ಸೇಫ್ ಗೊತ್ತಿರುವಂತ ವಿಚಾರ, ಆದ್ರೆ ಜನರ ಮನಸ್ಥಿತಿ ಎಲ್ಲೋ ಉಡುಪಿಯಲ್ಲಿ ನೈಟ್ ಕರ್ಫ್ಯೂ ಆಗ್ತಾ ಇದ್ರೆ ನಮ್ಮಲ್ಲಿ ಆ ಸುದ್ದಿಯೂ ಕೂಡ ಇಲ್ಲ ಅಂತ ಬಂದಾಗ ಏಕಾಏಕಿ ಇದೊಂದು ಬಾಂಬ್ ಹಾಕಿದಾಗೆ ಆಯ್ತು. ಅಂದ್ರೆ ಏನು ವಾರಾಂತ್ಯ ಕರ್ಫ್ಯೂ, ಡೈರೆಕ್ಟ್ ಆಗಿ ವಾರಾಂತ್ಯ ಕರ್ಫ್ಯೂ ಹಾಕಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ. ಜನರ ಕತೆ ಏನು ಅನ್ನುವಂಥದ್ದು, ಅದನ್ನು ಕೂಡ ಸಂಜೆಯ ಹೊತ್ತಲ್ಲಿ ಡಿಕ್ಲೇರ್ ಆಗಿರುವಂತದ್ದು, ರಾತ್ರಿಯ ಹೊತ್ತಿಂದಲೇ ವಾರಾಂತ್ಯ ಕರ್ಫ್ಯೂ ಸ್ಟಾರ್ಟ್ ಅಂತ ಬಂದಾಗ ಏನ್ ಮಾಡ್ತಾ ಇದಾರೆ ಇವರು? ತಲೆಯ ಮೇಲೆ ಏನು ಕಲ್ಲನ್ನ ಇಟ್ಟು ಎಸ್ ನಡಿಬೇಕು ನೀನು ಅಂತ ಹೇಳಿದ್ರೆ ಈ ರೀತಿ ಆಗ್ತಾ ಇರುವಂತದ್ದು. ಜನಪರವಾಗಿರುವಂತಹ ಸರ್ಕಾರ ನಡೆಸ್ತಾ ಇಲ್ಲ. ಇವನ್ ಈ ಹಿಂದೆ ಯಾವ ರೀತಿಯಲ್ಲಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವೇ ನೋಡಿದಿರಿ, ನಾವು ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಟಿವಿಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ, ಹೊಸ ಸಚಿವರು ಅವರವರ ತವರು ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ತವರು ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ 10,000 ಜನ ಸೇರ್ಕೊಂಡು ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಬೈಕ್ ರ್ಯಾಲಿಗಳನ್ನ ನಡೀತಾ ಇದೆ. ನಾವಿವತ್ತು ಕುಂದಾಪುರಕ್ಕೆ ಹೋಗಿದ್ದೆ. ಕುಂದಾಪುರಕ್ಕೆ ಹೋಗುವಾಗ ಉಡುಪಿ ದಾಟಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಉದ್ದಕ್ಕೂ ಇಬ್ರು ಉಡುಪಿ ಜಿಲ್ಲೆಯಿಂದ ಆಯ್ಕೆ ಆಗಿರೋ 2 ಸಚಿವರ ಫ್ಲೆಕ್ಸ್ ಗಳನ್ನ ಹಾಕಿ ಶುಭ ಕೋರುವ ಫ್ಲೆಕ್ಸ್, ಅದು ಎಲ್ಲ ಒಂದು ಹಾಲ್ ನಲ್ಲಿ ದೊಡ್ಡ ಸ್ವಾಗತ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಇದು ಹೆಂಗ್ ನಡೀತದೆ? ಅರೆ, ಕೊರೋನಾ ಹರಡ್ತಾ ಇದೆ, ಅದಕ್ಕಾಗಿ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಅಂತ ಮಾಡ್ತೀವಿ ನಾವು ಅಂತ ಹೇಳುವಂತ ಸರ್ಕಾರ, ಈ ಸರ್ಕಾರದ ಸಂಪುಟದ ಸಚಿವರು, ತೀರ್ಮಾನ ತಗೊಳ್ಳುವಂತ ಸಂಪುಟದ ಸಚಿವರು, ಅವ್ರ ಮಂತ್ರಿ ಆಗುವ ಸೆಲೆಬ್ರೇಷನ್ಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿಯೂ ಕೂಡ ಮುಖದಲ್ಲಿ ಮಾಸ್ಕ್ ಕೂಡ ಇಲ್ಲ, ಏನೂ ಇಲ್ಲ. ಇದು ಅರ್ಥ ಏನಾಗಾದ್ರೆ ನೀವ್ಯಾರು ದುಡಿದು ತಿನ್ನುವವರ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ವಾ?
ನಿಜ, ಈ ಪ್ರಶ್ನೆ ಇರೋದು ಈಗ. ಒಂದು ವೇಳೆ ಕಂಟ್ರೋಲ್ ಮಾಡೋದಿದ್ರೆ ನೈಟ್ ಕರ್ಫ್ಯೂ ಹಾಕ್ಬೋದಿತ್ತು. ಸಂಜೆ 8 ಗಂಟೆ ನಂತರ ಒಂದು ವಾರ ಪೂರ್ತಿ ಬಂದ್ ಮಾಡಬಹುದಿತ್ತು. ಧಾರ್ಮಿಕ ಕೇಂದ್ರಗಳಿಗೆ ಬಾಗಿಲು ಹಾಕ್ಬೋದಿತ್ತು. ಯಾರು ಕೂಡ ಜನ ಜಾಸ್ತಿ ಸೇರೋದೇ ಇಲ್ಲಿ ಮನೋರಂಜನಾ ತಾಣಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ರಾಜಕೀಯ ಸಮಾವೇಶಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮದುವೆ ಮುಂತಾದ ಕಾರ್ಯಕ್ರಮ ಅವುಗಳಿಗೆ ಕಡಿವಾಣ ಹಾಕ್ಬೋದಿತ್ತು. 150 ಜನಕ್ಕಿಂತ ಜಾಸ್ತಿ ಕಡ್ಡಾಯ ಮಾಡಬಹುದಿತ್ತು. ಎಲ್ಲಿ ಮಾಡಿದಿರಿ? ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಜನ ಇದ್ದಾರೆ, ಜನಜಂಗುಳಿ ಇದ್ದಾರೆ. ದುಡಿಯುವವರಿಗೆ ಮಾತ್ರ ಅವಕಾಶ ಇಲ್ಲ, ದುಡಿಮೆಗೆ ಮಾತ್ರ ಅವಕಾಶ ಇಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇಲ್ಲ. ನೈಟ್ ಕರ್ಫ್ಯೂ ಮಾಡಿ ಇದನ್ನೆಲ್ಲ ಮಾಡಿದ್ರೆ ಒಂದಿಷ್ಟು ನಿಮ್ಗೆ ಕಂಟ್ರೋಲ್ಗೆ ತರಬಹುದಿತ್ತಲ್ಲ. ಇದ್ರೆ ಏನು ಸಾಧನೆ ಆಗ್ತದೆ? ಧಾರ್ಮಿಕ ಸ್ಥಳಗಳಲ್ಲಿ ನಾಳೆಯೂ ಕೂಡ ಅವಕಾಶ ಇದೆ ಮುನೀರ್ ಅವರೇ. ವೀಕೆಂಡ್ ಕರ್ಫ್ಯೂ ಅನ್ನೋ ಹೆಸರು ಇದೆ. ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಂದಿರ, ಮಸೀದಿ, ಚರ್ಚ್, ಗುರುದ್ವಾರ ಎಲ್ಲದೂ ಕೂಡ ಅವಕಾಶ ಇದೆ ಪೂಜೆ, ಪ್ರಾರ್ಥನೆಗೆ. ಇದೇ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಬಾರ್ಗಳು ಓಪನ್ ಇದೆ, ಪಾರ್ಸಲ್ಗಳನ್ನ ಕೊಂಡೋಗ್ಬೋದು. ಜೊತೆಗೆ ಹೋಟೆಲ್, ರೆಸ್ಟೋರೆಂಟ್ಗಳು ಪಾರ್ಸಲ್ಗಳನ್ನ ಕೊಂಡೋಗ್ಬೋದು. ಎಸ್, ಯಾರು ದುಡಿದು ತಿಂತಾರೆ ನೋಡಿ ಅವರಿಗೆ ಕಷ್ಟ ಆಗ್ತಾ ಇರುವಂತದ್ದು. ಉಳಿದ ಎಲ್ಲವೂ ಕೂಡ ಅದೇ ರೀತಿ ಆಗ್ತಾ ಇರುವಂತದ್ದು. ಇದು ಹೇಳ್ತಾ ಇರುವಂತಹ ವಿಚಾರ. ಸಣ್ಣ ಪುಟ್ಟ ಚಪ್ಪಲಿ ಅಂಗಡಿಯೋ, ಸಣ್ಣ ಪುಟ್ಟ ಶೃಂಗಾರ ಸಾಧನಗಳ ಅಂಗಡಿಯೋ, ಇನ್ಯಾವುದೋ ದಿನಸಿ ಅಂಗಡಿಯೋ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದವನಿಗೆ ವ್ಯಾಪಾರ ಮಾಡುವಂಗಿಲ್ಲ. ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಕೆಲಸ ಮಾಡೋಂಗಿಲ್ಲ. ಬಸ್ಗಳು ಬಂದಾಗ್ತವೆ. ಎಲ್ಲೋ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಹೋಗಿ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು, ಫಿಶ್ ಮಿಲ್ಗಳಲ್ಲಿ ಕೆಲಸ ಮಾಡುವವರು, ಇನ್ನೊಂದರಲ್ಲಿ ಕೆಲಸ ಮಾಡುವವರು, ಅವ್ರಿಗೆ ದುಡಿಮೆ ಇಲ್ಲ. ನಾಳೆ ಶನಿವಾರ, ನಾಳೆ ಸಂಬಳದ ದಿವಸ. ಕೂಲಿ ಕಾರ್ಮಿಕರಿಗೆ ನಾಳೆ ಸಂಬಳ ಕೊಡುವವರು ಯಾರು? ಏನಾದ್ರೂ ಆಲೋಚನೆ ಇನ್ನೊಂದು ನೋಡಿ ನಿತಿನ್, ಇವರು ಅನೌನ್ಸ್ ಮಾಡಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಇದೇ ಸರ್ಕಾರ ಅನೌನ್ಸ್ ಮಾಡ್ತು, ಬಿಜೆಪಿ ಸರ್ಕಾರ. ಸತ್ತವರಿಗೆ BPL ಕುಟುಂಬ ಆಗಿದ್ರೆ ಆ BPL ಕುಟುಂಬದಲ್ಲಿ ಸತ್ತ ಒಬ್ಬನಿಗೆ 1 ಲಕ್ಷ ಪರಿಹಾರ ಕೊಡ್ತೀವಿ ಆ ಕುಟುಂಬಕ್ಕೆ ಅಂತ. ಒಂದು ಕುಟುಂಬಕ್ಕಾದ್ರೂ ತಲುಪಿದೆ ಎಷ್ಟವರೆಗೆ? ನೀವು ತೋರಿಸಿ, ಒಂದು ಕುಟುಂಬವನ್ನು ತೋರಿಸಿ. ಒಂದಕ್ಕೂ ತಲುಪಲಿಲ್ಲ. ನಾನು ಒಂದು ವೇಳೆ ಇಷ್ಟವರೆಗೆ ತಲುಪಿದ್ರೆ ನಾನು ಕ್ಷಮೆ ಕೇಳ್ತೀನಿ ಬಹಿರಂಗವಾಗಿ. ಒಂದು ಕುಟುಂಬಕ್ಕೂ ತಲುಪಿಲ್ಲ. ಈ ರೀತಿ ಅನೌನ್ಸ್ ಮಾಡ್ತಾರೆ. ಯಾರಿಗೆ 5 ಪೈಸೆ ಲಾಭ ಕೊಡಲ್ಲ, ಪರಿಹಾರ ಕೊಡಲ್ಲ. ಈ ರೀತಿಯಲ್ಲಿ ಅರಾಜಕವಾದಂತಹ ಕರ್ಫ್ಯೂಗಳನ್ನ, ಲಾಕ್ಡೌನ್ಗಳನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಜಾತ್ರೆಗಳನ್ನ, ಅಂದ್ರೆ ಧಾರ್ಮಿಕ ಕೇಂದ್ರಗಳನ್ನ, ಅದು ಮುಸಲ್ಮಾನರದ್ದಿರ್ಬೋದು, ಒಂದು ವಿಚಾರ. ಈ ಸಂದರ್ಭ ಅನೇಕ ಜನರ ಪ್ರಶ್ನೆ ಇದ್ದದ್ದು ಒಂದೇ. ನಾನು ಆಗ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅನೇಕ ಜನರು ಕೇಳ್ತಾ ಇದ್ದದ್ದು, ನಾಳೆ ಬಸ್ ಇದೆಯಾ ಅನ್ನುವಂಥದ್ದು. ಎಸ್, ಸರ್ಕಾರ ಮತ್ತು ಖಾಸಗಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಬಂದಿದೆ. ಹೇಗೆ ನಮ್ಮ ಜಿಲ್ಲೆಯಲ್ಲಿ ಬಸ್ಗಳು ಓಡಾಟ ಮಾಡಬಹುದಾ, ಸರ್ವಿಸ್ ಬಸ್ಗಳು ಓಡಾಟ ಮಾಡಬಹುದಾ, ಖಾಸಗಿ ಬಸ್ಗಳು ಓಡಾಟ ಮಾಡಬಹುದಾ, ಹೇಗೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅವರು ಕೂಡ ಕಷ್ಟದಲ್ಲಿದ್ದಾರೆ. 4-5 ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಅವರುಗಳು ಇಳಿತಾರಾ ಅನ್ನುವಂಥ ಪ್ರಶ್ನೆ, ಅವರನ್ನ ನಂಬಿ ಜನರು ಬರುವಂತಹ ವಿಚಾರ, ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವಿಚಿತ್ರ. ನಾಳೆ ಕರ್ಫ್ಯೂ ಇರುವಾಗ ಬಸ್ ಹೆಂಗ್ ಓಡಾಡ್ತದೆ? ಎಲ್ಲಿಗೆ ಹೋಗ್ಲಿಕ್ಕೆ ಬಸ್ ಓಡಾಡೋದು ಗೊತ್ತಿಲ್ಲ. ಬಸ್ ಇದೆಯಂತೆ, ಬಸ್ ಇದೆಯಂತೆ. ಮತ್ತೆ ಯಾವ್ದು ಕರ್ಫ್ಯೂ ಹಂಗಾದ್ರೆ? ಎಸ್, ಇದೇ ವಿಚಾರಗಳು. ಬಸ್ ಯಾರಿಗೆ ಹೋಗ್ಲಿಕ್ಕೆ? ನಾಳೆ ಜನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಬಸ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅವರು? ಬಸ್ ಅಲ್ಲಿ ಯಾರು ಜನ ಇರ್ತಾರೆ? ಬಸ್ಸಿನ ಡೀಸೆಲ್ ದುಡ್ಡು ಯಾರು ಕೊಡ್ತಾರೆ? ಇವ್ರು ಕೊಡ್ತಾರಾ? ನಿಜ. ಸುಮ್ನೆ ಇಂತ ಹುಚ್ಚಾಟಗಳಿಂದ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವರ ಗೊಂದಲಗಳು, ಅರಾಜಕತೆಗಳು, ಭ್ರಷ್ಟಾಚಾರಗಳು, ಅವರ ಒಳಗಡೆಯ ಗುಂಪುಗಳಾಗಳು, ಇವುಗಳನ್ನೆಲ್ಲ ಮರೆಮಾಚಲಿಕ್ಕೆ ಮತ್ತು ಜನರಿಗೆ ಇಂತಹ ದುರಂತ ಸಂದರ್ಭದಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಅದನ್ನೇ ಮರೆಮಾಚಲಿಕ್ಕೆ ಈ ರೀತಿಯ ತುಘಲಕ್ನ ರೀತಿಯ ನಿರ್ಧಾರಗಳನ್ನ ಮಾಡ್ತಾ ಇದ್ರು. ತುಘಲಕ್ ಕೂಡ ಹಿಂಗೆ ಮಾಡ್ತಾ ಇದ್ದ. ಒಂದು ಸಲ ದೆಹಲಿಯಿಂದ ಯಾವುದೋ ಇನ್ನೊಂದು ಕಡೆಗೆ ತನ್ನ ರಾಜಧಾನಿಯನ್ನ ಬದಲಾಯಿಸಿ ನಾಳೆಯಿಂದ ಎಲ್ಲ ಅಲ್ಲಿಗೆ ಹೋಗಿ ಅದು ರಾಜಧಾನಿ ಅಂತ ಹೇಳಿದ್ದ. ಅಲ್ಲಿ ಹೋದ್ಮೇಲೆ ಆತನಿಗೆ ನಡೆಸಲಿಕ್ಕೆ ಆಗ್ಲಿಲ್ಲ. ತಕ್ಷಣ ಮತ್ತೆ ರಾತ್ರಿ ಮತ್ತೆ ತಿರುಗಿ ಹೊರಡಿ ದೆಹಲಿಗೆ ವಾಪಸ್ ಹೋಗಿ ಅಂತ. ಕೂಡ ಒಂದಿಷ್ಟಾದ್ರೂ ಜನಪರ ಕಾಳಜಿ ಆದ್ರಿತ್ತು, ಇವ್ರಿಗೆ ಅದು ಇವರೆಲ್ಲ ಯಾವ್ದನ್ನ ಅಲ್ಲಿ ತುಘಲಕ್ ಅವರ ಜೊತೆನೆ ನಡ್ಕೊಂಡು ಹೋಗಿದ್ದ, ಅಥವಾ ಆತನ ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದ. ಧನ್ಯವಾದ ಮುನೀರ್ ಅವರೇ. ಎಸ್, ಇದು ಮುನೀರ್ ಕಾಟಿಪಾಳ್ ಅವರ ಮಾತುಗಳು. ಎಸ್, ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಂದಲದ ಗೂಡಾಗಿರುವಂತದ್ದು. ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳು ಇದೆಯಂತೆ, ಆದ್ರೆ ಯಾರಾದ್ರಲ್ಲಿ ಓಡಾಟ ಮಾಡ್ತಾರೆ ಅನ್ನೋ ಪ್ರಶ್ನೆ. 4-5 ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಮೊದಲೇ ಕಷ್ಟದಲ್ಲಿರುವಂತಹ ಖಾಸಗಿ ಸಿಟಿ ಬಸ್ ಮಾಲಕರು, ಚಾಲಕರು, ಅವರ ಕಥೆ ಏನು ಅಂತ ಪ್ರಶ್ನೆ. ಸೊ ಅವರು ರಸ್ತೆಗೆ ಇಳಿತಾರ ಅನ್ನುವಂತಹ ಪ್ರಶ್ನೆ ತುಂಬಾ ದೊಡ್ಡ ಮಟ್ಟದ ಕ್ವಶನ್ ಮಾರ್ಕ್ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಜೊತೆಗೆ ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಂದಲದ ಗೂಡಾಗಿರುವಂಥದ್ದು. ಏಕಾಏಕಿ ವಾರಾಂತ್ಯ ಕರ್ಫ್ಯೂನ್ನ ಘೋಷಣೆ ಮಾಡಿರುವಂಥದ್ದು. ಜನಸಾಮಾನ್ಯರ ಮೇಲೆ, ಗಾಯದ ಮೇಲೆ ಬರೆಯನ್ನ ಎಳೆದಿರುವಂತಹ ಸರ್ಕಾರ.